ದೇಶದಾದ್ಯಂತ ಕೊರೋನಾ ಮೂರನೇ ಅಲೆಯನ್ನು ಎದುರಿಸಲು ಸಾಕಷ್ಟು ಸಿದ್ಧತೆಗಳು ನಡೆಯುತ್ತಿದ್ದು, ನಿರ್ಮಿತಿ ಕೇಂದ್ರದ ಮೂಲಕ 25 ಐಸಿಯು ಬೆಡ್ಗಳನ್ನು ಹೊಂದಿರುವ ಮಕ್ಕಳ ಆಸ್ಪತ್ರೆಯ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಹೇಳಿದರು. ಕುಂದಾಪುರ ಉಪವಿಭಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಕುಂದಾಪುರದ ರೆಡ್ ಕ್ರಾಸ್ ಘಟಕದ ವತಿಯಿಂದ ನೀಡಲಾದ 5 ಆಕ್ಸಿಜನ್ ಕಾನ್ಸಂಟ್ರೇಟರ್ ಸ್ವೀಕರಿಸಿ ಅವರು ಮಾತನಾಡಿದರು. ಮೂರನೇ ಅಲೆಯಲ್ಲಿ ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಎನ್ನುವ ಅನುಭವಿಗಳ ಅಭಿಪ್ರಾಯದ ಕುರಿತಾದ ವರದಿಗಳ ಆಧಾರದ ಮೇಲೆ ಜಿಲ್ಲೆಯ ನಿರ್ಮಿತಿ ಸಂಸ್ಥೆಯ ಲಾಭಾಂಶ ಹಣದಲ್ಲಿ ಉಡುಪಿಯಲ್ಲಿ 15 ಹಾಗೂ ಕುಂದಾಪುರದಲ್ಲಿ 10 ಐಸಿಯು ಹಾಸಿಗೆಗಳನ್ನು ಹೊಂದಿರುವ ಪರಿಪೂರ್ಣ ಮಕ್ಕಳ ಆಸ್ಪತ್ರೆ ನಿರ್ಮಾಣವಾಗಲಿದೆ. ದೇಶದ ವಿವಿಧೆಡೆ ಆಕ್ಸಿಜನ್ ಕೊರತೆಯ ವರದಿಗಳು ಕೇಳಿಬರುತ್ತಿರುವ ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ದಾನಿಗಳು ಆಕ್ಸಿಜನ್ ಕಾನ್ಸಂಟ್ರೇಟರ್ ನೀಡುವ ಮೂಲಕ ಜನರ ಸೇವೆ ರಕ್ಷಣೆಗೆ ನೆರವಾಗುತ್ತಿರುವುದು ಅಭಿನಂದನಾರ್ಹ ಎಂದರು. ಇದನ್ನು ಕುಂದಾಪುರ ಭಾಗದ ರೋಗಿಗಳ ಚಿಕಿತ್ಸೆಗೆ ಬಳಸಿ ಎಲ್ಲರ ಜೀವ ಉಳಿಸೋದಕ್ಕೆ ಸಾಧ್ಯವಾಗಲಿ ಅಂತ ಆಶಿಸ್ತೀನಿ. ಬಹಳ ಮುಖ್ಯವಾಗಿ ಕುಂದಾಪುರ ತಾಲೂಕು ಆಸ್ಪತ್ರೆ ಬಗ್ಗೆ ಹೆಮ್ಮೆಯಿಂದ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿದೆ. ಯಾಕಂದರೆ ಈ ಭಾಗದ ಜನರ ಸೇವೆಯಲ್ಲಿ ಕೋವಿಡ್ ರೋಗಿಗಳ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ನಮ್ಮ ಜಿಲ್ಲಾಡಳಿತಕ್ಕೆ ಯಾವಾಗಲೂ ಸಹ ಬಲಗೈ ಥರ ಮುಂಚೂಣಿಯಲ್ಲಿ ನಿಂತು ಈ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ನಾಗೇಶ್ ಮತ್ತು ಅವರ ತಂಡ ಬಹಳ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಜಿಲ್ಲಾಡಳಿತ ಯಾವಾಗಲೂ ಇರುತ್ತೆ ಅಂತ ನಾವು ಯಾವಾಗಲೂ ಹೇಳಿದ್ದೇವೆ. ಈಗಲೂ ಸಹ ಜಿಲ್ಲಾಡಳಿತ ಅವ್ರ ಜೊತೆಗಿದೆ. ಇಂಥ ಒಂದು ಮಹತ್ವದ ಕೆಲಸವನ್ನು ಇಲ್ಲಿ ನಾವು ಕೆಲವು ಸರಿ ಬೆಡ್ ಇಲ್ಲ ಅಂದರೂ ಅವ್ರಿಗೆ ಅಡ್ಮಿಷನ್ ಮಾಡ್ಕೋಬೇಡಿ ಅಂತ ಅಂದರೂ ಸಹ ಅಡಿಷನಲ್ ಬೆಡ್ಗಳನ್ನು ಹಾಕಿ ಜನರ ಜೀವ ಉಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಅವರು ಮತ್ತು ಅವರ ತಂಡದಲ್ಲಿರುವಂಥ ಯುವ ಡಾಕ್ಟರ್ಗಳು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ನರ್ಸ್ಗಳು, ಆಮೇಲೆ ಈ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳ ತಂಡ, ಬೇರೆ ಬೇರೆ ಡಾಕ್ಟರ್ಗಳು, ಲ್ಯಾಬ್ ಟೆಕ್ನಿಷಿಯನ್ಗಳು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಸ್ಪತ್ರೆ ಅಂದರೆ. ಹಾಗಾಗಿ ಏನು 5 ಕಾನ್ಸಂಟ್ರೇಟರ್ಗಳನ್ನು ಕೊಟ್ಟಿದ್ದಾರೆ, ಇದು ಎಷ್ಟೋ ಜೀವಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಈಗಾಗಲೇ ನಾನೊಂದು ಮನವಿ ಮಾಡಿದ್ದೆ, ಯಾರಾದರೂ ದಾನಿಗಳು ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡೋರಿದ್ದರೆ ಕೊಡ್ಬೋದು ಜಿಲ್ಲಾಡಳಿತಕ್ಕೆ. ಈ ಸಂದರ್ಭದಲ್ಲಿ